ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಂಟ್ವಾಳ ಪ್ರಖಂಡ ಹಾಗೂ ವಿಟ್ಲ ಪ್ರಖಂಡದ ವತಿಯಿಂದ ಬಿಸಿ ರೋಡ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ದೇವಸ್ಥಾನವನ್ನು ನೆಲಸಮಗೊಳಿಸಿದ ಅಧಿಕಾರಿಗಳ ವಿರುದ್ಧ ಹಾಗೂ ಅದೇ ದೇವಸ್ಥಾನವನ್ನು ಪುನರ್ ನಿರ್ಮಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡ ಭಾಸ್ಕರ ಧರ್ಮಸ್ಥಳ ಮಾತನಾಡಿ, ದೇವಸ್ಥಾನ ಕೆಡವಲು ಕಾರಣರಾದ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರದಿಂದ ವಜಾಗೊಳಿಸಲು ಆಗ್ರಹಿಸಿದರು. ಪುತ್ತೂರು ಜಿಲ್ಲಾ ಸಹ ಸಂಚಾಲಕ ಗುರುರಾಜ್ ಬಂಟ್ವಾಳ ಪ್ರಖಂಡ ಸಂಚಾಲಕ ಶಿವಪ್ರಸಾದ ತುಂಬೆ ಹಾಗೂ ವಿಟ್ಲ ಪ್ರಖಂಡದ ಮಿಥುನ್ ಪೂಜಾರಿ ಕಲ್ಲಡ್ಕ ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪ್ರತಿಭಟನೆಯ ಪರವಾಗಿ ಆರ್ಥಿಕವಾದ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ವಿಟ್ಲ ಪ್ರಖಂಡದ ಕಾರ್ಯದರ್ಶಿಯಾಗಿರುವಂತಹ ಹಬ್ಬನ ಕಟ್ಟ ಇವರು ಕೂಡ ಆಗಿರುತ್ತಾರೆ. ಇವರಿಗೂ ಕೂಡ ಈ ಪ್ರತಿಭಟನಾ ಸಭೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿಕ್ಸೂಚಿ ಭಾಷಣದ ಮೂಲಕ ಮಾತಾಡಬೇಕಾಗಿ ಭಾಸ್ಕರ ಧರ್ಮಸ್ಥಳ ಅವರಿಗೆ ಕೇಳಿಕೊಳ್ತೇವೆ. ಬಂಟ್ವಾಳ ಅಂಚನೆ ವಿಟ್ಲ ಪ್ರಖಂಡದ ಜಂಟಿ ಆಶ್ರಯರು ಅನಿವಾರ್ಯ ಕಾರಣವಾದ ಇನಿ ಹಿಂದೂ ಧರ್ಮವಾಪನಂಚಿನ ಅನ್ಯಾಯದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಅಂಜನೆ ಬಜರಂಗ ದಳ ಅಂಜನೆ ಪರಿವಾರ ಸಂಘಟನೆ ಸೇರಿದ ಇನ್ನೊಂದು ಪ್ರತಿಭಟನದ ಮುಖಾಂತರ ಜಿಲ್ಲಾಡಳಿತ ಅಂಜನೆ ಸರ್ಕಾರದ ವಿರುದ್ಧ ಒಂದು ಮನವಿನ ಕೊರಿಯರಿಗೋಸ್ಕರ ಇಲ್ಲಿ ನಮ್ಮ ಮುಳುಗೂರ ಸೇರಿದ